ಅವ್ನ್ ಯಾರು ಫ್ರೆಂಡ್ ಅಂತಾನೆ ಮಾತಾಡಿರೋದು. 4 ಗಂಟೆ ರಾತ್ರಿ ಗಂಟ. ಅಯ್ಯೋ ಸರಿ, ನಾನು ತಪ್ಪು ಮಾಡಿಲ್ಲ ತಾನೆ. ನಾನ್ ತಪ್ಪು ಮಾಡಿಲ್ಲ. ಸ್ಟೇಷನ್ಗೆ ಬರಕ್ ಹೇಳು. ಆಯ್ತು, ಇವಾಗ ಬರಕ್ ಆಗಲ್ವಾ? ಯಾವಾಗ ಬರ್ತೆ ಹೇಳು? ನಾನ್ ಬರಲ್ಲ. ಬೇಡ ಇರಮ್ಮ, ನನ್ ಜೀವ ತಗೊಂಡ್ಮೇಲೆ ನೆಮ್ಮದಿಯಾಗಿರಿ. ಆಯ್ತು, ನನ್ ಸಾವುಗ್ ನೀವೇ ಕಾರಣ. ಹೌದಾ? ನಾನ್ ಬೇಡ ಅಂತಾನೆ ಅವತ್ತು ಹೇಳ್ದೆ ತಾನೆ. ಯಾವಾಗ ಹೇಳಿದ? ನನ್ನ ಹತ್ರನು ಪ್ರತಿಯೊಂದು ರೆಕಾರ್ಡ್ ಇಟ್ಕೊಂಡಿದೀನಿ. ನೀನ್ ಏನೇನ್ ನಿಮ್ ಮನೇಲಿ ನ್ಯಾಯ ಮಾಡಿದಾಗ ನೀನ್ ಏನ್ ಮಾತಾಡಿದ್ಯಾ ಅಂತಾನು ಐತೆ ನನ್ನ ಹತ್ರ. ಸರಿ ಆಯ್ತು, ನೀನ್ ನನ್ಗೆ ಬೇಡ ಅಂತ, ನನ್ಗೆ ಇಷ್ಟ ಇಲ್ಲ, ನನ್ಗೆ ಬೇರೆ ಇಷ್ಟ ಪಡ್ತಾ ಇದೀನಿ ಅಂತ ಹೇಳ್ಬೇಕಿತ್ತು. 3 ಲಕ್ಷ ಬೇರೆ ಇಷ್ಟ ಪಡ್ತಾ ಇಲ್ಲ, ಇಷ್ಟ ಪಡ್ತಾ ಇಲ್ಲ. ನಾನ್ ಜೊತೆಲಿ ಇಟ್ಕೊಂಡ್ ಮೋಸ ಮಾಡಿಲ್ಲ. ಫ್ರೆಂಡ್ ಅಂತ ಮಾತಾಡಿದೀನಿ. ಫ್ರೆಂಡ್ ಅನ್ಬಿಟ್ಟು ಯಾರಾದ್ರೂ ಕಂಟಿನ್ಯೂಸ್ ಆಗಿ ಡೈಲಿ ಆಯ್ತು, ನಾನ್ ಮಲ್ಕೊಂಡ್ಮೇಲೆ ಮಾತಾಡೋ ಅವಶ್ಯಕತೆ ಏನು? ನಿದ್ದೆ ಬರ್ತಾ ಇದ್ದೆ ಏನಕ್ಕೆ ಸುಳ್ಳು ಹೇಳ್ಬಿಟ್ಟು ನಮ್ಮನ್ ಫೋನ್ ಮಾತಾಡ್ತಾ ಇದೆ? ನಾನ್ ಸುಳ್ಳು ಹೇಳ್ಬಿಟ್ಟು ಮಾತಾಡ್ತಾ ಇರ್ಲಿಲ್ವಲ್ಲ. ನಿದ್ದೆ ಬರ್ತಾ ಇದ್ದ, ನಾನು ಮಲ್ಕೊಂತೀನಿ, ಫೋನ್ ಕಟ್ ಮಾಡ್ತಾ ಇದ್ದೀನಿ. ಏನ್ ಮಾಡ್ತೀರಾ ಮಾಡಿ, ಬಟ್ ನಾನ್ ನನ್ ಜೀವ ತೆಗಿಬೇಕಂತ ಫಿಕ್ಸ್ ಆಗಿದ್ದೀರಾ? ಜೀವಕ್ ಬಂದ್ ಮಣ್ಣಾಕಿ ಮಣ್ಣಾಕಿ ಮಾತಾಡೋದ್ ಬೇಡ. ಎಷ್ಟು ಎಲ್ಲಿದ್ಯಾ? ಎಲ್ಲಾದ್ರೂ ಸ್ಟೇಷನ್ ಅಂತಾನೆ ಇದ್ದೀರಾ? ಏನ್ ಮಾತಾಡ್ಕೊಳ್ಳಿ ಮಾತಾಡಿ. ನಾವ್ ಜೀವಂತವಾಗಂತೂ ಇರಲ್ಲ. ನಾವ್ ಅಮ್ಮನ ಸಹಿಸಿ ನಾನು ಸತ್ತೋಗ್ತೀನಿ. ಒಂದ್ ನಿಮಿಷ, ಇವಾಗ ನೀನ್ ಸ್ಟೇಷನ್ ಹತ್ರ ಬರ್ತೀನಿ, ನಮ್ಮ ಅಮ್ಮನ್ ಕರ್ಕೊಂಡು ಅಂತ ಹೇಳಿ. ಇಷ್ಟ ದಿನ ನಮ್ ಮನೆಗ್ ಬಂದು ನನ್ ಜೊತೆನೆ ಮಲ್ಕೊಂಡಿದ್ದವ್ರು ಚೆನ್ನಾಗಿತ್ತಾ? ಸ್ಟೇಷನ್ ಹೋಗಿದ್ದು ನನ್ನ ತಮ್ಮ ಅಂತ ಹೇಳ್ಕೊಂತ ಹೇಳಿ. ನನ್ ತಮ್ಮ ಅಂತ ಹೇಳ್ಕೊತೀನಿ. ಎಷ್ಟು ಮೋಸ ಮಾಡಿದ್ದೆ ಜೊತೆ ಇಟ್ಕೊಂಡು 3 ಗಂಟೆ 4 ಗಂಟೆ ರಾತ್ರಿ ಗಂಟೆ ಎಚ್ಚರ ಹತ್ರ ಮಾತಾಡ್ತಾರ ಫ್ರೆಂಡು ಅನ್ಕೊಂಡು. ಅವ್ನ್ ಯಾರು? ಫ್ರೆಂಡ್ ಅಂತಾನೆ ಮಾತಾಡಿರೋದು. 4 ಗಂಟೆ ರಾತ್ರಿ ಗಂಟ. ಅಯ್ಯೋ ಸರಿ, ನಾನು ತಪ್ಪು ಮಾಡಿಲ್ಲ ತಾನೆ. ಸ್ಟೇಷನ್ಗೆ ಬರಕ್ ಹೇಳು. ಆಯ್ತು, ಇವಾಗ ಬರಕ್ ಆಗಲ್ವಾ? ಯಾವಾಗ ಬರ್ತೆ ಹೇಳು? ನಾನ್ ಬರಲ್ಲ. ಬೇಡ ಇರಮ್ಮ, ನನ್ ಜೀವ ತಗೊಂಡ್ಮೇಲೆ ನೆಮ್ಮದಿಯಾಗಿರಿ. ಆಯ್ತು, ನನ್ ಸಾವುಗ್ ನೀವೇ ಕಾರಣ. ಹೌದಾ? ನಾನ್ ಬೇಡ ಅಂತಾನೆ ಅವತ್ತು ಹೇಳ್ದೆ ತಾನೆ. ಯಾವಾಗ ಹೇಳಿದ? ನನ್ನ ಹತ್ರನು ಪ್ರತಿಯೊಂದು ರೆಕಾರ್ಡ್ ಇಟ್ಕೊಂಡಿದೀನಿ. ನೀನ್ ಏನೇನ್ ನಿಮ್ ಮನೇಲಿ ನ್ಯಾಯ ಮಾಡಿದಾಗ ನೀನ್ ಏನ್ ಮಾತಾಡಿದ್ಯಾ ಅಂತಾನು ಐತೆ ನನ್ನ ಹತ್ರ. ಸರಿ ಆಯ್ತು, ನೀನ್ ನನ್ಗೆ ಬೇಡ ಅಂತ, ನನ್ಗೆ ಇಷ್ಟ ಇಲ್ಲ, ನನ್ಗೆ ಬೇರೆ ಇಷ್ಟ ಪಡ್ತಾ ಇದೀನಿ ಅಂತ ಹೇಳ್ಬೇಕಿತ್ತು. 3 ಲಕ್ಷ ಬೇರೆ ಇಷ್ಟ ಪಡ್ತಾ ಇಲ್ಲ, ಇಷ್ಟ ಪಡ್ತಾ ಇಲ್ಲ. ನಾನ್ ಜೊತೆಲಿ ಇಟ್ಕೊಂಡ್ ಮೋಸ ಮಾಡಿಲ್ಲ. ಫ್ರೆಂಡ್ ಅಂತ ಮಾತಾಡಿದೀನಿ. ಫ್ರೆಂಡ್ ಅನ್ಬಿಟ್ಟು ಯಾರಾದ್ರೂ ಕಂಟಿನ್ಯೂಸ್ ಆಗಿ ಡೈಲಿ ಆಯ್ತು, ನಾನ್ ಮಲ್ಕೊಂಡ್ಮೇಲೆ ಮಾತಾಡೋ ಅವಶ್ಯಕತೆ ಏನು? ನಿದ್ದೆ ಬರ್ತಾ ಇದ್ದೆ ಏನಕ್ಕೆ ಸುಳ್ಳು ಹೇಳ್ಬಿಟ್ಟು ನಮ್ಮನ್ ಫೋನ್ ಮಾತಾಡ್ತಾ ಇದೆ? ನಾನ್ ಸುಳ್ಳು ಹೇಳ್ಬಿಟ್ಟು ಮಾತಾಡ್ತಾ ಇರ್ಲಿಲ್ವಲ್ಲ. ನಿದ್ದೆ ಬರ್ತಾ ಇದ್ದ, ನಾನು ಮಲ್ಕೊಂತೀನಿ, ಫೋನ್ ಕಟ್ ಮಾಡ್ತಾ ಇದ್ದೀನಿ. ಏನ್ ಮಾಡ್ತೀರಾ ಮಾಡಿ, ಬಟ್ ನಾನ್ ನನ್ ಜೀವ ತೆಗಿಬೇಕಂತ ಫಿಕ್ಸ್ ಆಗಿದ್ದೀರಾ? ಜೀವಕ್ ಬಂದ್ ಮಣ್ಣಾಕಿ ಮಣ್ಣಾಕಿ ಮಾತಾಡೋದ್ ಬೇಡ.